ನಾವು ಎಲ್ಲಿ ಹೋಗ್ತಾ ಇದೀವಿ? ತಾಯ್ತಿಯಾ ತಾಯ್ತಿಯಾ ಏ ಪನ್ನ ಪಲ್ಲಯ್ಯ ಮುಂತಿ ಒಂದ್ ನಿಮಿಷ ಅದೆಲ್ಲ ಬೊಂಡ ಸೇರ್ಸ ಅನ್ಕೋ ವಿಡಿಯೋ ಏ ಬಲ ಕೈ ಹೆಚ್ಚದಕ್ಕನ ಎಂತ ಒಂದ್ ಹಾಯ್ ಮನ್ಪಲ್ಲ ಇಲ್ಲ ಹಾಯ್ ಅನ್ಪು. ಹಾಯ್ ನೀರಾಯರ್ನೆಸ್ಟ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾ? ಆಮೇಲೆ ಹೇಳ್ತೀನಿ. ಈಗ ಸಡನ್ನಾಗಿ ನಾವು ನಮ್ಮ ಮನೆಯಿಂದ ಪ್ಲ್ಯಾನೇ ಇಲ್ಲದೆ ಹೊರಟ್ವಿ ಆಯಿತಾ. ಮಧ್ಯಾಹ್ನ ಆಗುವಾಗ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು. ಸೊ ಸಡನ್ನಾಗಿ ಹಂಗೆ ರೆಡಿಯಾಗಿ ಹೊರಟ್ವಿ. ವಿಕಿ ಕಾರ್ ಡ್ರೈವ್ ಮಾಡ್ತಾ ಇದ್ದ, ರಂಜು ಎದುರುಗಡೆ ಕೂತಿದ್ದ, ನಾನು ಹಿಂದ್ಗಡೆ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಎಲ್ಲಿ ಅಂತ ಆಮೇಲೆ ಅವರೇ ಇಬ್ಬರೇ ರಿವೀಲ್ ಮಾಡ್ತಾರೆ, ನೀವೇ ನಿಮ್ಮ ಕಿವಿಯಾರ ಕೇಳಿಸ್ಕೊಳ್ಳಿ. ಹಾಗೆಯೇ ಹೋಗ್ತಾ ಇದು ನಮ್ಮ ತೋಟ ಆಯಿತಾ. ತೋಟದ ಸೈಡಿಂದ ನಾವು ಹೋಗಬೇಕು. ಸುತ್ತಮುತ್ತ ಕಾಡು ಜೊತೆಗೆ ತೋಟ ಕೂಡ ಇದೆ. ಅಲ್ಲಿಂದ ಹೊರಟ್ವಿ. ಹೋದಾಗ ನಮಗೆ ಭಜನಾ ಮಂದಿರ ಕೂಡ ಸಿಕ್ತು. ಅದನ್ನು ಕೂಡ ನಿಮಗೆ ಕ್ಲಿಪ್ ಕೂಡ ಹಾಕ್ತೀನಿ. ನಾವು ಮಾತಾಡಿಕೊಂಡು ಎಲ್ಲಿ ಹೋಗೋಣ ಏನು ಎಂತ ಅಂತ ಮಾತಾಡ್ಕೊಂಡು ಹೋದ್ವಿ. ಅವರೇ ರಿವೀಲ್ ಮಾಡ್ತಾರೆ, ನೀವೇ ಕೇಳಿ ಒಮ್ಮೆ ಕಿವಿಯಾರ ಕೇಳಿ. ನಾವು ಎಲ್ಲಿ ಹೋಗ್ತಾ ಇದೀವಿ? ತಾಯ್ತಿಯಾ ತಾಯ್ತಿಯಾ ಏ ಪನ್ನ ಪಲ್ಲಯ್ಯ ಮುಂತಿ ಒಂದ್ ನಿಮಿಷ ಅದೆಲ್ಲ ಬೊಂಡ ಸೇರ್ಸ ಅನ್ಕೋ ವಿಡಿಯೋ ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲಿ ಹಿಡಿಯುತ್ತೆ. 2 ನಮ್ಮ ಓಡೆ ಪೋಂದುಲ್ಲ ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ನಾವು ಮತ್ತೆ ಕಡಬಕ್ಕೆ ಹೋಗ್ತಾ ಇದ್ದೀವಿ. ದಾಯ್ತವು ಪಲಕೈ ಇತ್ತ ಪಲಕೈ ಮಾರ್ನ ಮಾರ್ಕೆಟಿಂಗ್ ಎಂಚ ಪನಿಯ ಎಕ್ಕಡ ಪಂಡಿರ್ತಿ ಪಂಡಿರ್ತೀರಿ ಇತ್ತೆ ಪಲಕೈ ನಮ್ಮಂಚಿ ಪುರ ಪಲಕೈ ಮಾರೋದು ಉಳ್ಳೇರತ್ತ ರೋಡ್ ಸೈಡ್ಗೆ ಜೋಕ್ಲು ಪುರ. ಸೊ ಆಗ್ಲೇ ಮಾರ್ಕೆಟಿಂಗ್ ಮಲ್ಪಡಂಟ ಓಪರ್ ಟೆಕ್ನಿಕ್ಸ್ ಯೂಸ್ ಮಲ್ಪಡುದು. ಪಲ್ಲಯ್ಯ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಮಣ್ಣ ಫುಲ್ ಎದುರದೀತು ತಲಕಾಯವರದೀತು ಮಗಳು ದಾಡಿಗಳು ಬಂದು. ಸೊ ಏರಾಂಡ ಪತ್ತಿ ಕೂಡ್ಲೆ ಪಟ ಏರ್ಲ ಇಚ್ಚೇರೊಂದು ಮಂಡದು ನಿಂತ ಬರತ್ತ ಆಶ್ಚರ್ಯ ಅಪ್ಪಾಗ ರಪ್ಪ ಪಾರನ್ ಬಂದದ್ದು ಪಲಕಾಯಿ ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು ನಿಜನ್ನ ಅಂಚತ್ತೆ ಮೆಲ್ಲ ಒಂಜಿ ಪಚ್ಚಿರ್ ಬರುತ್ತು ಒಂಜಿ ತೊಟ್ಟೆಡು ಫುಲ್ ಪಣ ಕಟ್ಟು ದೀಪ್ನ ಅದೇನಡ್ದು ಒಂಜಿ ಟೇಸ್ಟ್ ತೂಲೆ ಅಂತ ದೆಪ್ಪುನ ಅಲ್ಲಿ ದೆಪ್ಪರ ದೆತ್ತದು ಒಂಜಿ ಟೇಸ್ಟ್ ತೂಯಿನ ಬಟ್ಟಿ ಕಂಪ್ಲೀಟ್ ಆ ತೊಟ್ಟದ ಒಂಜಿ ದೆತ್ತಾಣದ ನಾನು ಅದಿಗೊಂಡ್ರ ಅಪ್ಪಚ್ಚಿ ಏನಿಲ್ಲ ತೊನಡ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಅಂಚನೆ ಮೆಜೆಸ್ಟಿಕ್ ಗ್ರೌಂಡ್ ಅಂಚನೆ ಅಂತ. ಫೈನಲಿ ನಾವು ಕಡಬಕ್ಕೆ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತಾಯ್ತಾ. ಒಂದಿಷ್ಟು ಆಟೋಗಳು ಓಡಾಡ್ತಿದ್ವು, ಕಾರುಗಳು ಓಡಾಡ್ತಿದ್ವು. ಹಾಗೆಯೇ ಈ ಕಡಬ ಸುತ್ತಮುತ್ತಲಿನವರು ಹಾಗೆಯೇ ನಾವು ಸೇರಿ ಆಲ್ಮೋಸ್ಟ್ ನಾವು ಕಡಬಕ್ಕೇ ಬರೋದು. ಏನು ತೊಗೋಬೇಕು ಆದ್ರೂ ಕೂಡ ಕಡಬಕ್ಕೆ ಬಂದು ತೊಗೋತೀವಿ. ಇವಾಗ ತುಂಬ ಚೇಂಜ್ ಆಗಿದೆ ಕಡಬ ಆಯಿತಾ. ಸೊ ನಾವು ಚಿಕ್ಕವರಿರುವಾಗ ಬೇರೆ ಥರ ಇತ್ತು, ಏನು ಅಂದರೆ ಅಷ್ಟೊಂದು ಡೆವಲಪ್ಮೆಂಟ್ ಆಗಿರಲಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಡೆವಲಪ್ ಆಗಿದೆ. ಹಾಗೆಯೇ ನಾವು ಕಾರಲ್ಲಿ ಒಂದು ಕಡೆ ನಿಲ್ಲಿಸ್ಬಿಟ್ಟು
ಐಸ್ ಕ್ರೀಮ್ ಪಾರ್ಲರ್ಗೆ ಬಂದ್ವಿ, ಗಣೇಶ್ ಅಂತ. ಇಲ್ಲಿ ತುಂಬ ಚೆನ್ನಾಗಿ ಐಸ್ ಕ್ರೀಮ್ ಸಿಗುತ್ತೆ, ಜ್ಯೂಸಸ್ ಸಿಗುತ್ತೆ, ಏನು ಬೇಕೋ ಅದು ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಆಯಿತಾ. ಹಾಗಾಗಿ ನಾನು, ರಂಜು, ವಿಕ್ಕಿ ಇಲ್ಲಿ ಬಂದ್ವಿ. ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಿದ್ವಿ, ನೆಕ್ಸ್ಟ್ ಏನು ಮಾಡೋಣ ಅಂತ, ನೆಕ್ಸ್ಟ್ ಏನು ತಗೊಳ್ಳೋಣ ಅಂತ ಮಾತಾಡ್ತಾ ಕೂತಿದ್ವಿ. ಒಂದಿಷ್ಟು ಮೊಬೈಲಲ್ಲಿ ಫೋಟೋಸ್ ತೊಗೊಳ್ತಾ ಇದ್ವಿ ಕೂಡ. ಜನ ಜಾಸ್ತಿ ಇದ್ದರು, ಸುಮಾರು ಜನ ಬಂದಿದ್ದರು ಆಯಿತಾ. ಅಂದರೆ ಕಡಬದಲ್ಲಿ ಇದ್ದು ಇಲ್ಲಿಗೆ ಜಾಸ್ತಿ ಜನ ಬರ್ತಾರೆ ಈ ಒಂದು ಐಸ್ ಕ್ರೀಮ್ ಪಾರ್ಲರಿಗೆ. ತುಂಬ ಚೆನ್ನಾಗಿತ್ತು. ಅಲ್ಲಿ ಹತ್ರದಲ್ಲಿರುವಂಥ ಜನಗಳು ಬಂದಿದ್ದರು, ಅಂದರೆ ಸ್ಟೂಡೆಂಟ್ಸ್ಗಳು ಸುಮಾರು ಜನ ಬಂದಿದ್ದರು ಇಲ್ಲಿ ಐಸ್ ಕ್ರೀಮ್ ತಿನ್ನೋದಕ್ಕೆ. ಹಾಗೆಯೇ ಶೇಕ್ಸ್ ತೊಗೊಂಡ್ವಿ. ವಿಕ್ಕಿನೂ ತಗೊಂಡ, ಇದು ದಾಳಿಂಬೆದು ತಗೊಂಡ, ಮಿಲ್ಕ್ ಶೇಕ್ ತಗೊಂಡ. ಸೊ ನಾವು ವೆಯ್ಟ್ ಮಾಡ್ತಿದ್ವಿ. ಆವಾಗ ಒಂದು ನನ್ನ ಹಿಂದ್ಗಡೆ ಒಂದು ಹುಡುಗಿ ಕೂತಿದ್ಲು ಆಯಿತಾ. ಆ ಹುಡುಗಿ ನೋಡ್ತಾನೇ ಇದ್ಲು. ಹಾಗೆ ಚಿಕ್ಕದಾಗಿ ಆ ಹುಡುಗಿಯ ಸೆಲ್ಫಿ ವಿಡಿಯೋ ತಗೊಂಡೆ, ಹಿಂದ್ಗಡೆ ಹಿಂಗೆ ಇಟ್ಕೊಂಡು ಸೆಲ್ಫಿ ವಿಡಿಯೋ ತಗೊಂಡೆ. ಅವಳು ನೋಡಿ ಸ್ಮೈಲ್ ಮಾಡ್ತಾಯಿದ್ಲು. ಸೊ ನಾನು ಇದು ಗಡ್ಬಡ್ ಆರ್ಡರ್ ಮಾಡಿದ್ದೆ. ಸೊ ಹಾಗಾಗಿ ನನಗೆ ತಂದು ಕೊಟ್ಟರು. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ. ನಾನು ತಿನ್ನೋದಕ್ಕೆ ನೋಡ್ತಾ ಇದ್ದೆ. ಹಾಗೆಯೇ ನನ್ನ ತಮ್ಮಂದಿರು ಅವ್ರಿಗೆ ಏನು ಬೇಕು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಸೊ ಇನ್ನೊಬ್ಬನಿಗೆ ಕೂಡ ಏನು ದಾಳಿಂಬೆ ಮಿಲ್ಕ್ ಶೇಕ್ ಬಂತು, ಅವನು ತಗೊಂಡು ಕುಡಿತಾ ಇದ್ದ. ಸೊ ನಾನು ಐಸ್ ಕ್ರೀಮು ತಿಂತಾಯಿದ್ದೆ. ಅದಾದಮೇಲೆ ವಿಕ್ಕಿ, ರಂಜು ಮುಂದೆ ಹೋದರು. ಪೇ ಮಾಡ್ತಿದ್ದ, ರಂಜುನೇ ಪೇ ಮಾಡ್ತಿದ್ದ. ಅದಾದಮೇಲೆ ಆ ಹುಡುಗಿ ಕೂಡ, ಅಲ್ಲಿದ್ದ ಹುಡುಗಿ ಕೂಡ ನಮ್ಮನ್ನು ನೋಡ್ತಾನೇ ಇದ್ಲು. ಆಚೆ ಬಂದು ನಿಂತ್ಕೊಂಡಿದ್ಲ. ಏನು ಹೆಸರು ಅಂತ ಕೇಳಿದೆ. ಆ ಹುಡುಗಿ ಮಾತನಾಡಿತು, ತುಂಬ ಚೆನ್ನಾಗಿ ಮಾತಾಡಿದ್ರು, ತುಂಬ ಕ್ಯೂಟ್ ಆಗಿದ್ಲು. ಹಾಗೆ ಕ್ಲಿಪ್ ತಗೊಂಡೆ. ಅಲ್ಲಿಂದ ಸೀದಾ ಬಂದು ಅಲ್ಲಿ ರಂಜುಗೆ ಒಂದಿಷ್ಟು ಬಟ್ಟೆ ತಗೋಬೇಕಿತ್ತು. ಅಂದರೆ ಅವನು ಹೈದರಾಬಾದ್ಗೆ ಹೋಗ್ತಾನಲ್ವ. ಸೊ ಹಾಗಾಗಿ ಅವನಿಗೆ ಕೆಲಸಕ್ಕೆ ಹೋಗ್ತಾ ಇರುವಂಥ ಒಂದು ನಿಟ್ಟಿನಲ್ಲಿ ಅವನು ಹೇಳ್ದ, ನನಗೊಂದಿಷ್ಟು ಬಟ್ಟೆ ತಗೋಬೇಕು, ಪರ್ಚೇಸ್ ಮಾಡಬೇಕು ಅಂತ. ಹಾಗಾಗಿ ಅವನ ಜೊತೆ ಒಂದು ಬಟ್ಟೆ ಶಾಪ್ಗೆ ಬಂದು ನೋಡ್ತಾ ಇದ್ದ ಏನು ಬೇಕು ಅಂತಂದ್ಬಿಟ್ಟು. ಅಲ್ಲಿ ಆ ಒಂದು ಸುತ್ತಮುತ್ತ ನೋಡಿದಾಗ ಈ ಒಂದು ಶಾಪ್ ಚೆನ್ನಾಗಿದೆ ಅಂತ ನಮಗನ್ನಿಸ್ತು. ಹಾಗಾಗಿ ಒಳಗಡೆ ಬಂದ್ವಿ. ನಾನು ಹೀಗೇ ವಿಡಿಯೋ ಮಾಡ್ತಾಯಿದ್ದೆ, ವಿಕ್ಕಿನೂ ನಾನು ಮಾತಾಡ್ತಿದ್ವಿ. ಅವನು ಟ್ರಯಲ್ ಮಾಡ್ತಾ ಇದ್ದ ಡ್ರೆಸ್ಗಳನ್ನು, ಯಾವ್ದು ಬೇಕು ಯಾವ್ದು ಬೇಡ ಅಂತ. ಅವರು ಒಂದಿಷ್ಟು ಬಟ್ಟೆಗಳನ್ನು ತಂದು ಹಾಕ್ತಾಯಿದ್ರು. ತಗೊಳ್ಳಿ ಅದು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಬಟ್ಟೆಗಳು. ಇವನು ನೋಡ್ತಾ ಇದ್ದ. ಇವನು ಅಷ್ಟು ಬೇಗ ಯಾವುದನ್ನು ಚೂಸ್ ಮಾಡಲ್ಲ, ಸ್ವಲ್ಪ ನೋಡ್ತಾನೆ, ಸ್ವಲ್ಪ ಗಮನಿಸ್ತಾನೆ. ಹಾಗೆ ಅವನಿಗೆ ಯಾವ್ದು ಬೇಕು ಅನ್ನೋದನ್ನು ನೋಡ್ತಾ ಇದ್ದ. ಯಾವ ಕಲರ್ ಅವನಿಗೆ ಮ್ಯಾಚ್ ಆಗುತ್ತೆ, ಯಾವ ಕಲರ್ ಇಷ್ಟ ಅಂತ ನೋಡ್ತಾ ಇದ್ದ. ಒಂದಿಷ್ಟು ಕಲೆಕ್ಷನ್ಸ್ ಇತ್ತು ಅಲ್ಲಿ. ಅವರು ಹಿಂದಿಯವರು ಅನಿಸುತ್ತೆ, ಮೇ ಬಿ ಹಿಂದಿಯವರು ಇರಬೇಕು ಶಾಪ್ನವರು. ಹಾಗಾಗಿ ಅವರು ಕೂಡ ಒಂದಿಷ್ಟು ತೊಗೊಂಡು ಕೊಡ್ತಾಯಿದ್ರು. ಇದು ಚೆನ್ನಾಗಿದೆ ಅಂತ ತೊಗೊಳ್ಳಿ ಅಂತ. ಸೊ ನಾನು ಮತ್ತು ವಿಕ್ಕಿ ಹಂಗೆ ಮಾತಾಡಿಕೊಂಡು ಏನೇನೋ ಮಾತಾಡಿಕೊಂಡು ತರಲೆ ಮಾಡ್ಕೊಂಡಿದ್ದ. ಅಲ್ಲಿ ಒಳಗಡೆ ನಿಂತ್ಕೊಂಡು ಒಂದಿಷ್ಟು ವೀಡಿಯೋಗಳನ್ನು ನಾನು ತಗೊಳ್ತಾ ಇದ್ದೆ. ಅಲ್ಲೊಂದು ಗೊಂಬೆ ಇತ್ತು ಆಯಿತಾ. ಅದರ ತಲೆ ಫುಲ್ಲ ತಿರುಗಿಸ್ತಾ ನಿಂತಿದ್ದ ವಿಕ್ಕಿ. ಅದನ್ನು ತೆಗಿತಾ ಇದ್ದ ಕೂಡ. ಅದೊಂಥರ ರಿಯಲ್ ಆಗಿ ಅನಿಸುತ್ತಲ್ವ, ನಮ್ಮ ರಿಯಲ್ ಮನುಷ್ಯರನ್ನೇ ನೋಡಿದ ಆ ಥರ ಫೀಲ್ ಆಗುತ್ತೆ. ಯಾವುದೇ ಶಾಪ್ಗಳಿಗೆ ನಾವು ಹೋದಾಗ ಈ ಥರದ ಗೊಂಬೆಗಳನ್ನು ಇಟ್ಟಿರ್ತಾರೆ. ಸೊ ಚೆನ್ನಾಗಿತ್ತು. ಅಲ್ಲಿಂದ ನಾವು ಅವನ ಬಟ್ಟೆ ಪರ್ಚೇಸ್ ಮಾಡ್ದ. ಅದಾದ ಮೇಲೆ ಅಲ್ಲಿಂದ ನಾವು ಹೊರಟ್ವಿ. ನಾನು ಹಾಗೇ ವಿಡಿಯೋ ಮಾಡ್ತಾ ಇದ್ದೆ. ಅವರಿಬ್ಬರು ಹೋಗ್ತಾಯಿದ್ರು. ಎಲ್ಲಿ ಹೋಗೋಣ, ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಮಾತಾಡ್ತಿದ್ರು. ಅಲ್ಲಿ ಹೆವಿ ಸೆಕೆ, ನಿಮಗೆ ಗೊತ್ತಿರುತ್ತೆ. ಇಲ್ಲಿ ನಮ್ಮ ಊರು ಅಂತಂದರೆ ಸಿಕ್ಕಾಪಟ್ಟೆ ಸೆಕೆ ಇರ್ತದೆ. ಹಾಗೆ ಅಲ್ಲಿಂದ ಮಧ್ಯಾಹ್ನ ಆಗಿತ್ತು, ಅಷ್ಟೊತ್ತಾಗಿ ಮಧ್ಯಾಹ್ನನೇ ಆಗಿತ್ತು. ಸೀದಾ ಅನ್ನಪೂರ್ಣ ಅಂತ ಒಂದು ವೆಜ್ ಹೋಟೆಲ್ ಎರಡೂ ಇದೆ ಅಲ್ಲಿಗೆ ಹೊರಟ್ವಿ. ಅಲ್ಲಿ ಹೋದಾಗ ಒಂಥರ ಚೆನ್ನಾಗಿತ್ತು. ಅಲ್ಲಿ ಒಂಥರ ಫುಡ್ ಕೂಡ ಇಷ್ಟ ಆಯಿತು ನಮಗೆ. ಇಲ್ಲಿ ಕಡಬದಲ್ಲಿ
ಇಲ್ಲಿ ಊಟ ಚೆನ್ನಾಗಿರುತ್ತೆ. ಈ ಒಂದು ಹೋಟೆಲಲ್ಲಿ ನಾನ್ ವೆಜ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ತಿನ್ನುವವರು ಈ ಹೋಟೆಲ್ಗೆ ಹೋಗಿ ಟ್ರೈ ಮಾಡ್ಬೋದು. ಸೊ ನಾವು ಫಿಶ್ ತೊಗೊಂಡ್ವಿ, ಚಪಾತಿ, ನಾನು ಮತ್ತು ವಿಕ್ಕಿ ಚಪಾತಿ ತೊಗೊಂಡ್ವಿ, ರಂಜು ಮೀಲ್ಸ್ ತೊಗೊಂಡ, ಜೊತೆಗೆ ಅದಕ್ಕೆ ಫಿಶ್ ಫ್ರೈ ಮಾಡಿದ್ದನ್ನು ಫಿಶ್ ತೊಗೊಂಡ. ನಾವು ಫಿಶ್ ಕರಿ ತೊಗೊಂಡ್ವಿ ಮತ್ತು ಫ್ರೈ ಮಾಡಿದ್ದು ತೊಗೊಂಡ್ವಿ, ಬಂಗುಡೆ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ಊಟ ಆ್ಯಂಡ್ ಕ್ಲೀನಾಗಿ ಕೂಡ ಇತ್ತು ಆಯಿತಾ. ಅಲ್ಲಿ ಅವಾಗವಾಗ ಬಂದು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು ಅಲ್ಲಿಗೆ ಬಂದವ್ರನ್ನ. ಅದು ಬೇಕಾ ಅಂತ ಕ್ಷಣ ಬಂದು ಕೇಳ್ತಾ ಇದ್ದದ್ದು. ಆದಮೇಲೆ ನಾವು ಅಲ್ಲೇ ಒಂದು ಲೈಮ್ ಜ್ಯೂಸ್ ಕುಡಿದ್ವಿ. ಲೈಮ್ ಜ್ಯೂಸ್, ನಾನ್ ವೆಜ್ ತಿಂದರೆ ಲೈಮ್ ಜ್ಯೂಸ್ ಕುಡಿದ್ರೇ ಒಂಥರ ತೃಪ್ತಿ ಅನ್ಸೋದಲ್ವ ಮನಸ್ಸಿಗೆ. ಸೊ ಹಂಗಾಗಿ ಊಟ ಮಾಡಿ ಜ್ಯೂಸ್ ಕುಡಿದು ಅಲ್ಲಿಂದ ನಾವು ರಿಟರ್ನ್ ಕಾರ್ ಹತ್ರ ಬಂದ್ವಿ. ಕಾರ್ ಹತ್ರ ಬಂದು ಅಂದರೆ ಒಮ್ಮೆ ಕಾರಲ್ಲಿ ಕೂತ್ಕೊಳ್ಳೋಣ ಅಂತ ಅನಿಸ್ತಿತ್ತು, ಯಾಕಂದರೆ ಅಷ್ಟು ಶೆಕೆ ಅಲ್ಲ, ಎ ಸಿ ಹಾಕಿ ಕೂತ್ಕೊಳ್ಳೋಣ ಅಂತ. ಅದಾದಮೇಲೆ ಅಲ್ಲಿಂದ ಬಂದ್ವಿ. ಈಗ ನೀವು ನೋಡ್ತಿದ್ರಲ್ಲ, ಇದು ಬಸ್ ಸ್ಟ್ಯಾಂಡ್. ಇಲ್ಲಿ ನಾವು ಅಂದರೆ ನಮ್ಮ ಅಜ್ಜಿ ಮನೆ ಹೋಗ್ಬೇಕಾದ್ರೆ ನಾವು ಈ ಬಸ್ ಸ್ಟ್ಯಾಂಡಲ್ಲಿ ನಿಲ್ತಾ ಇದ್ವಿ. ಅದು ನೆನಪಾಯಿತು ನನಗೆ ಅಲ್ಲಿ ನೋಡಬೇಕಾದ್ರೆ. ಅಂದರೆ ನಮ್ಮ ಅಜ್ಜಿ ಮನೆ ಆ್ಯಕ್ಚುಲಿ ಚಾರ್ವಾಕ ಅಂತ ಕಾಣಿಯೂರು ಸೈಡ್ ಬರುತ್ತೆ. ಸೊ ಅಲ್ಲಿಂದನೇ ಹೋಗುವಂಥದ್ದು. ಆ ಬಸ್ ಸ್ಟ್ಯಾಂಡಲ್ಲೇ ನಾವು ವೆಯ್ಟ್ ಮಾಡ್ತಿದ್ದ ದಿನಗಳು ನೆನಪಾಯಿತು. ಅದಾದಮೇಲೆ ಅಲ್ಲಿಂದ ಕಾರ್ದು ಒಂದಿಷ್ಟು ಕೆಲಸಗಳಿದ್ವು. ಕಾರ್ ಡೆಕೋರ್ ಶಾಪ್ಗೆ ಹೋದ್ವಿ. ಅಲ್ಲಿ ಕಾರ್ದು ಒಂದಿಷ್ಟು ಕೆಲಸಗಳಿತ್ತು. ಅಂದರೆ ಕಾರಿಗೆ ಎದುರುಗಡೆ ಲೈಟ್ ಹಾಕಬೇಕಿತ್ತು. ಸೊ ಹಂಗಾಗಿ ಅದಕ್ಕೆ ಎಷ್ಟು ಹೊತ್ತು ಗೊತ್ತಾ, ಸಾಧಾರಣ ಒಂದು 1 hour ಏನೋ ಕಳೆದಿದೆ. ಅಷ್ಟೊತ್ತು ನಾವು ಅಲ್ಲೇ ವೆಯ್ಟ್ ಮಾಡ್ತಿದ್ವಿ. ನಾನು ಕಾರ್ ಒಳಗಡೆ ಕೂತಿದ್ದೆ ಮತ್ತೊಂದು ಸಲ ಈಚೆ ಬಂದೆ. ಒಂಥರ ಸಿಕ್ಕಾಪಟ್ಟೆ ಟೈಮ್ ಅಲ್ಲೇ ನಮಗೆ ಹಿಡಿಯಿತು ಆಯಿತಾ. ಎಷ್ಟೊತ್ತು ಮುಗಿಯುತ್ತೆ ಅಂತ ಕಾಯ್ತಾ ಇದ್ವಿ. ಮುಗ್ದೇ ಇರಲಿಲ್ಲ. ಹಾಗಾಗಿ ನಮಗೆ ಮಧ್ಯಾಹ್ನ ಊಟ ತಕ್ಷಣ ನಾವು ಹೊರಡೋರಿದ್ವಿ. ರಿಟರ್ನ್ ಅಂದರೆ ಬೇರೆ ಏನಾದ್ರು ತೊಗೊಂಡು ರಿಟರ್ನ್ ಹೊರಡೋರಿದ್ವಿ. ಆದರೆ ಇದನ್ನು ಕೂಡ ಹೇಗೋ ಬಂದಿದ್ದೀವಿ ಅಲ್ವಾ, ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಇವರಿಬ್ಬರು ನೋಡಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಅದನ್ನು ಲೈಟ್ ಫಿಕ್ಸ್ ಮಾಡ್ತಾರೆ, ಆ ಥರ ಇತ್ತು. ಹಾಗಾಗಿ ಮತ್ತೆ ಕೆಲವೊಂದು ಮೆಟೀರಿಯಲ್ ಬೇಕಿತ್ತು ಕಾರ್ದು, ಅದನ್ನು ಕೂಡ ಪರ್ಚೇಸ್ ಮಾಡಿದ್ರು ಅಲ್ಲೇ. ಒಂದು ಸ್ವಲ್ಪ ಜಾಸ್ತಿನೇ ಖರ್ಚಾಯಿತು ಅಂತ ಹೇಳ್ಬೋದು. ಅಲ್ಲಿ ನಾನು ನಿಂತ್ಕೊಂಡಿದ್ದಾಗ ಈ ಮನೆ ನಂಗೆ ತುಂಬ ಇಷ್ಟ ಆಯ್ತು ಆಯಿತಾ. ನಾನು ಸ್ಟೇಟಸಲ್ಲೂ ಕೂಡ ಹಾಕಿದ್ದೆ, ಸೂರು ಅಂತಂದ್ಬಿಟ್ಟು ಬರೆದು. ತುಂಬ ಚೆನ್ನಾಗಿದೆ, ಹಳೆ ಮನೆ ಥರ ಕಾಣಿಸ್ತಿತ್ತು. ಆ್ಯಂಡ್ ರೋಡ್ ಸೈಡ್ ಬೇರೆ, ಆ ಕಿಟಕಿಗಳು ತುಂಬ ಚೆಂದ ಕಾಣ್ತಿತ್ತು. ಆ ಗಿಡಗಳು ಮನೆ ಎದುರುಗಡೆ ತುಂಬ ಚೆಂದ ಕಾಣ್ತಿತ್ತು. ನಾನಲ್ಲಿ ಕೂತ್ಕೊಂಡಿದ್ದವಳು ಹಾಗೆಯೇ ರೋಡ್ ನೋಡ್ತಾ ಕೂತ್ಕೊಂಡಿದ್ದಾಗ ಅದು ನನಗಿಷ್ಟ ಆಯಿತು. ಅದಕ್ಕೆ ನಾನು ಕ್ಲಿಪ್ಸ್ ತಗೊಂಡೆ. ಅದಾದಮೇಲೆ ಸುಸ್ತಾಯಿತು ಅಂತ ಆ ಒಂದು ಶಾಪ್ನ ಒಳಗಡೆ ಹೋಗಿ ಕೂತೆ ನಾನು. ಸುಸ್ತಾಗ್ತಿತ್ತು ಅಂತಂದ್ಬಿಟ್ಟು, ಅಂದರೆ ಎಷ್ಟು ಅಂತ ನಿಂತ್ಕೊಳ್ಳೋದಲ್ವ, ಹಾಗಾಗಿ ಒಳಗಡೆ ಹೋಗಿ ಕೂತ್ಕೊಂಡಿದ್ದೆ. ಸುಮ್ಮನೆ ಅಲ್ಲೇ ಟೈಮ್ ಪಾಸ್ ಆಗ್ತಿತ್ತು ನನಗೆ. ಹಾಗೆ ಮೊಬೈಲ್ ನೋಡ್ಕೊಂಡಿದ್ದೆ. ಇಲ್ಲಿ ನೋಡಿ ಎಷ್ಟೆಲ್ಲ ವೆರೈಟಿ ಅಂದರೆ ಈ ಕಾರ್ಗೇನು ಬೇಕು ಅದೆಲ್ಲ ಅಲ್ಲಿಟ್ಟಿದ್ರು. ಅದಾದಮೇಲೆ ಮುಗೀತು ಕೆಲಸ ಹಬ್ಬ ಅಂತಂದ್ಬಿಟ್ಟು ಪೇ ಮಾಡಿ ಕಾರಲ್ಲಿ ಕೂತ್ವಿ. ಅದಾದಮೇಲೆ ರಿಟರ್ನ್ ಕಡಬದಿಂದ ಈಚೆ ಬರಬೇಕಾದ್ರೆ ಒಂದು ಟೀ ಕುಡಿಯೋಣ ಅಂತ ಅನಿಸ್ತು. ಟೀ ಶಾಪ್ಗೆ ಬಂದ್ವಿ. ಯದುವೀರ್ ಅಂತ. ಕಡಬದಿಂದ ತುಂಬ ಕಳೆದು ಈ ಕಡೆ ಬರಬೇಕು, ಮರ್ದಾಳ ಈ ರೂಟಲ್ಲಿ ಬರಬೇಕು, ಅಲ್ಲಿ ಸಿಗುತ್ತೆ ಇದು. ಸೊ ಕುಡಿದ್ವಿ. ಟೀ ತುಂಬ ಚೆನ್ನಾಗಿತ್ತು. ಮೇ ಬಿ ಹೊಸ ಶಾಪ್ ಅನ್ಸುತ್ತೆ. ಅಂದರೆ ನಾವು ಬಂದಿದ್ದು ಇದು ಫಸ್ಟ್ ಅಲ್ಲಿಗೆ, ಹೊಸ ಶಾಪ್ ಥರ ನಮಗೆ ಫೀಲ್ ಆಯಿತು. ಮತ್ತು ದಹಿಪುರಿ ತಗೊಂಡ್ವಿ. ಸ್ನ್ಯಾಕ್ಸ್ ಸುಮಾರು ದಿನ ಆಯ್ತಲ್ಲ ತಿನ್ನದೆ ಅಂತಂದ್ಬಿಟ್ಟು ಇದನ್ನು ತಿನ್ನುವ ಅಂತ ದಹಿಪುರಿ ತಗೊಂಡ್ವಿ. ದಹಿಪುರಿ ನಮಗೆ 3 ಜನಕ್ಕೂ ಕೂಡ ತುಂಬ ಫೇವ್ರೇಟ್ ಆಯಿತಾ. ಜಾಸ್ತಿ ಎಂಚ ನಾವು ಟೀ ಕುಡ್ದಾದ್ಮೇಲೆ ಅಮ್ಮನಿಗೆ ಬಾಳೆಕಾಯಿ ಚಿಪ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ. ಅದಕ್ಕಾಗಿ ಅಮ್ಮನಿಗೋಸ್ಕರ ನೆಟ್ಟನಕ್ಕೆ ಹೋಗಿ ಅಲ್ಲಿ ಬಾಳೆಕಾಯಿ ಚಿಪ್ಸ್ ತಗೊಂಡು ಅಲ್ಲಿಂದ ಕಾಡು ದಾರಿಯಲ್ಲಿ ಶಾರ್ಟ್ಕಟ್ ರೂಟಾಗಿ ನಾವು ಹೊರಟ್ವಿ ಆಯಿತಾ. ಅಂದರೆ ಸುಬ್ರಹ್ಮಣ್ಯ ದಾರಿಯಾಗಿ ಹೋಗ್ಬೋದು, ಒಳದಾರಿಯಾಗೂ ಕೂಡ ಹೋಗ್ಬೋದು. ನಾವು ಇದು ತುಂಬಾ ಹತ್ತಿರ ನಮಗೆ, ಯಾಕಂದರೆ ಇಲ್ಲಿ ಕಾಡೇ ಇರೋದು ಸಿಕ್ಕಾಪಟ್ಟೆ, ಆನೆಗಳು ಓಡಾಡುವಂತಹ ಜಾಗ. ಅಲ್ಲಿಂದನೇ ನಾವು ಬಂದ್ವಿ.
ಇದು ಹೈವೇ ರೋಡ್ಗೆ ಕನೆಕ್ಟ್ ಆಗುತ್ತೆ. ನೀವು ಸುಬ್ರಹ್ಮಣ್ಯ ಹೋಗ್ತಾ ಇರಬೇಕಾದ್ರೆ ನೀವು ನೋಡಿರ್ಬೋದು, ಸ್ವಾಮಿ ಕೊರಗಜ್ಜನ ಸನ್ನಿಧಿಗೆ ದಾರಿ ಅಂತ ಒಂದು ಕಡೆ ಬೋರ್ಡ್ ಹಾಕಿದ್ದಾರಲ್ವ, ಅಲ್ಲಿಂದ ರೈಟ್ ತೊಗೊಂಡು ಬಂದರೆ ಫುಲ್ ಕಾಡು ದಾರಿಯಲ್ಲೇ ನಾವು ಶಾರ್ಟ್ಕಟ್ ರೂಟಾಗಿ ಕಡಬಕ್ಕೆ ಹೋಗ್ಬೋದು. ಅಲ್ಲಿಂದ ನಾವು ಹಾಗೆ ಬಂದ್ವಿ. ಇದು ನೋಡಿ ರೈಲ್ವೆ ಟ್ರ್ಯಾಕ್ ಮೇಲ್ಗಡೆ. ಸೊ ಇಲ್ಲಿಂದ ಇದು ಈ ಹೆದ್ದಾರಿಗೆ ಕನೆಕ್ಟ್ ಆಗುವಂತಹ ಹತ್ತಿರದ ದಾರಿ ಅಂತ ಹೇಳ್ಬೋದು. ಸೊ ನಾವು ಆಗಿತ್ತು ಇವತ್ತಿನ ಮುಂದಿನ ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನೀರಾಯ ನೆಸ್ಟ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.